ಭಾರತದ ಪ್ರಮುಖ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಬ್ರ್ಯಾಂಡ್ ಆದ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ ಮತ್ತು ಮಂಗಳೂರಿನ ಜನಮನ ಗೆದ್ದ ವಿಕೆ ಗ್ರೂಪ್ ಸಂಸ್ಥೆಯ ಪಾಲುದಾರಿಕೆಯಲ್ಲಿ ಸ್ಟ್ಯಾನ್ಲಿ ಬೋಟಿಕ್ನ ಸೋಫಾಸ್ ಅಂಡ್ ಮೋರ್ ನೂತನ ಶೋರೂಮ್ಗೆ ಅದ್ಧೂರಿ ಚಾಲನೆ ದೊರಕಿತು. ಹೌದು, ಭಾರತದ ಪ್ರಮುಖ ಐಷಾರಾಮಿ ಪೀಠೋಪಕರಣಗಳು ಮತ್ತು ಗೃಹಾಲಂಕಾರ ಬ್ರ್ಯಾಂಡ್ ಆದ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ ಮತ್ತು ಮಂಗಳೂರಿನ ಜನಮನ ಗೆದ್ದ ವಿಕೆ ಗ್ರೂಪ್ ಸಂಸ್ಥೆಯ ನೂತನ ಶೋರೂಮ್ ಸೋಫಾಸ್ ಅಂಡ್ ಮೋರ್ ಮಂಗಳೂರಿನ ಯಯ್ಯಾಡಿ ವಿಮಾನ ನಿಲ್ದಾಣ ರಸ್ತೆಯ ಶರ್ಬತ್ ಕಟ್ಟೆಯಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಗೆ ಮಂಗಳೂರಿನ ಶ್ರೀದೇವಿ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರಾದ ಡಾಕ್ಟರ್ ಎ ಸದಾನಂದ ಶೆಟ್ಟಿ ರಿಬ್ಬನ್ ಕತ್ತರಿಸಿ ಚಾಲನೆ ನೀಡಿದರೆ, ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಸುರೇಶ್ ದೀಪ ಪ್ರಜ್ವಲಿಸಿದರು. ಈ ವೇಳೆ ವಿಕೆ ಗ್ರೂಪ್ನ ನೂತನ ಕಾರ್ಪೊರೇಟರ್ ಕಚೇರಿಯನ್ನು ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಉದ್ಘಾಟಿಸಿ ಶುಭ ಹಾರೈಸಿದರು. ಶ್ರೀಮತಿಯವರ ಹಾಗೂ ಇಲ್ಲಿ ಬಂದಿರುವ ಇಬ್ಬರು ಸುರೇಶ್ ಒಂದು ಸುರೇಶ್ ಪರ್ಸನ್ ಮೋರ್ ಅದರ MD ಆಗಿದ್ದಾರೆ. ಏನಂದರೆ ನಾನು ತಾರೀಖಿಗೆ ಮುಖ್ಯ ವಿಠಲ್ ಕುಲಾಲ್ ಮತ್ತು ಚಂದ್ರಶೇಖರ್ ಅಂತ ಬಂದಾಗ ನಾನು ಎಲ್ಲಿಗೆ ಹೋಗೋದು ಕಮ್ಮಿ ಮಾಡಿದ್ದೇನೆ. ಬಂದಾಗ ಬರೋಲ್ಲ ಅಂತ ಹೇಳಿಕ್ಕಾಗಲಿಲ್ಲ. ಹಾಗಾಗಿ ಬಂದಿದ್ದೇನೆ. ದೇವರು ಎಲ್ಲ ಒಳ್ಳೆ ಮಾಡ್ತಾರೆ. ಇಂಥ ವ್ಯಾಪಾರವನ್ನು ಮಂಗಳೂರಿಗೆ ಬಹಳ ಅಗತ್ಯವಿದೆ. ಅಂದರೆ ಇದು ಸಣ್ಣ ವ್ಯಾಪಾರ ಅಲ್ಲ, ಏನಿದ್ರು 2 ಲಕ್ಷದ ಮೇಲೆ ಸುತ್ತಿರೋದು ಇಲ್ಲಿ. ಹಾಗಿರುವಾಗ ಆ ಲೆವೆಲಲ್ಲೇ ಅವರೇ ಬರ್ತಾರೆ. ಹಾಗಿರುವಾಗ ವಿಠಲ್ ಕುಲಾಲ್ರ ಒಂದು ಕನಸು ಖಂಡಿತ ಶಾಶ್ವತ ಕನಸಾಗ್ತದೆ ಅಂತ ಹೇಳಿ ನನಗೆ 2 ಮಾತುಗಳನ್ನು ಹೋಗಿದ್ದಾರೆ. ಪ್ರಖ್ಯಾತ ಪೀಠೋಪಕರಣಗಳ ಸಂಸ್ಥೆ ಸ್ಟ್ಯಾನ್ಲಿ ಅತಿ ಹೆಚ್ಚು ಮಾರುಕಟ್ಟೆಗಳನ್ನು ಹೊಂದಿರುವ ಈ ಸಂಸ್ಥೆ ದೇಶದ ಪ್ರತಿಷ್ಠಿತ ನಗರಗಳಲ್ಲಿ ಗ್ರಾಹಕರ ಆಕರ್ಷಣೆ ಪಡೆದಿರತಕ್ಕಂಥ ಸಂಸ್ಥೆ. ಮೊದಲ ಬಾರಿಗೆ ಮಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ತನ್ನ ಶಾಖೆಯನ್ನು ತೆರೆದಿದೆ. ಈ ಶಾಖೆಯನ್ನು ನಮ್ಮ ವಿಕೆ ಫರ್ನಿಚರ್ನ ವಿಠಲ್ ಅವರು ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭ ಆಗಿದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಶುಭಾಶಯಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸ್ಟ್ಯಾನ್ಲಿ ಸಂಸ್ಥೆಯ ಪೀಠೋಪಕರಣಗಳು ಅತ್ಯುತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಅತ್ಯುತ್ತಮವಾಗಿರ್ತಕ್ಕಂಥ ಲೆದರ್ಗಳ ಪೀಠೋಪಕರಣಗಳನ್ನು ಹೊಂದಿದ್ದಾರೆ. ಇವತ್ತು ಗೃಹ ನಿರ್ಮಾಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರ್ತಕ್ಕಂಥ ಸ್ಟ್ಯಾನ್ಲಿ ಸಂಸ್ಥೆ ಮಂಗಳೂರಿಗೆ ಬಂದಿರತಕ್ಕಂಥ ಸಂತೋಷದಾಯಕ. ಯಾಕೆ ಹೇಳಿದ್ರೆ ಮಂಗಳೂರು ಬೆಳೆಯುತ್ತಿರುವ ನಗರ. ಅತಿ ಹೆಚ್ಚು ಗೃಹ ನಿರ್ಮಾಣ ಆಗತಕ್ಕಂಥ ಪ್ರದೇಶಗಳಲ್ಲಿ ಮಂಗಳೂರು ಒಂದು. ಇವತ್ತು ರಾಜ್ಯದ GDPಗಳಲ್ಲಿ ಬೆಂಗಳೂರು ಬಿಟ್ಟರೆ ಮಂಗಳೂರು 2ನೇ ಸ್ಥಾನವನ್ನು ಹೊಂದಿದೆ. ಹಾಗಾಗಿ ಮಂಗಳೂರಿಗೆ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಗಳು ಬರಲಿಕ್ಕೆ ಸ್ಪರ್ಧೆಗಳು ಆಗತಕ್ಕಂಥ ಸಂದರ್ಭದಲ್ಲಿ ವಿಕೆ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ವಿಠಲ್ ಅವರು ಮುತುವರ್ಜಿಯಿಂದ ಇವತ್ತು ಆ ದೇಶದ ಪ್ರತಿಷ್ಠಿತವಾಗಿರ್ತಕ್ಕಂಥ ಸಂಸ್ಥೆಯನ್ನು ಮಂಗಳೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. 1999ರಲ್ಲಿ ಸ್ಥಾಪನೆಯಾದ ಸ್ಟ್ಯಾನ್ಲಿ ಭಾರತದ ಮೊದಲ ಸ್ವದೇಶಿ ಐಷಾರಾಮಿ ಪೀಠೋಪಕರಣ ಬ್ರ್ಯಾಂಡ್ ಆಗಿದ್ದು, ಅದರ ದೋಷರಹಿತ ಕರಕುಶಲತೆ ಮತ್ತು ಕಸ್ಟಮೈಸ್ ಮಾಡಿದ ಕೊಡುಗೆಗಳಿಗೆ ಹೆಸರುವಾಸಿ. 3 ವಿಭಿನ್ನ ಸ್ವರೂಪಗಳ ಮೂಲಕ ಕಾರ್ಯನಿರ್ವಹಿಸುತ್ತಿದ್ದು, ಸ್ಟ್ಯಾನ್ಲಿ ಲೆವೆಲ್ ನೆಕ್ಸ್ಟ್, ಸ್ಟ್ಯಾನ್ಲಿ ಬೋಟಿಕ್ ಮತ್ತು ಸೋಫಾಸ್ ಅಂಡ್ ಮೋರ್ ಬೆಂಗಳೂರಿನಲ್ಲಿರುವ ಬ್ರ್ಯಾಂಡ್ನ ಸಂಯೋಜಿತ ಉತ್ಪಾದನಾ ಸೌಲಭ್ಯಗಳು ಹೆಚ್ಚಿನವುಗಳಿಂದ ಚಾಲಿತವಾಗಿದೆ. 1500 ನುರಿತ ಕುಶಲಕರ್ಮಿಗಳು ಹೊಂದಿರುವ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ ಭಾರತದಲ್ಲಿ ಐಷಾರಾಮಿ ಪೀಠೋಪಕರಣ ವಿಭಾಗಕ್ಕೆ ಪ್ರವರ್ತಕವಾಗಿದೆ. ಸಾಂಪ್ರದಾಯಿಕ ಕರಕುಶಲತೆಯನ್ನು ನವೀನ ವಿನ್ಯಾಸದೊಂದಿಗೆ ಸರಾಗವಾಗಿ ಬೆರೆಸುವ ಉತ್ಪನ್ನಗಳನ್ನು ನೀಡುತ್ತದೆ. 24ಕ್ಕೂ ಹೆಚ್ಚು ನಗರಗಳಲ್ಲಿ 70ಕ್ಕೂ ಹೆಚ್ಚು ಮಳಿಗೆಗಳ ದೃಢವಾದ ಉಪಸ್ಥಿತಿಯೊಂದಿಗೆ ಗುಣಮಟ್ಟ, ಗ್ರಾಹಕೀಕರಣ ಮತ್ತು ವಿನ್ಯಾಸ ನಾವೀನ್ಯತೆಗೆ ಸ್ಟ್ಯಾನ್ಲಿಯ ಸಮರ್ಪಣೆಯು ಐಷಾರಾಮಿ ಪೀಠೋಪಕರಣ ಉದ್ಯಮದಲ್ಲಿ ನಾಯಕನಾಗಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಜಾಗತಿಕ ದೈತ್ಯರೊಂದಿಗೆ ಸ್ಪರ್ಧಿಸುವಾಗ ಸ್ಟ್ಯಾನ್ಲಿ ತನ್ನ ಭಾರತೀಯ ಬೇರುಗಳಿಗೆ ನಿಜವಾಗಿ ಉಳಿಯುವಲ್ಲಿ ದೃಢವಾಗಿದೆ. ಇನ್ನು ಸ್ಟ್ಯಾನ್ಲಿಗೆ ಮಂಗಳೂರಿನಲ್ಲಿ ಹಲವು ಬೇಡಿಕೆ ಇದ್ದರೂ ಯಾರೊಂದಿಗೂ ಕೈ ಜೋಡಿಸದೆ
ಕೇವಲ ವಿಕೆ ಗ್ರೂಪ್ ವಿಠ್ಠಲ್ ಕುಲಾಲ್ರಂತಹ ಯುವ ಉದ್ಯಮಿಯೊಂದಿಗೆ ಭರವಸೆಯ ನೂತನ ಶೋರೂಮ್ ಆರಂಭಿಸಿದೆ ಎನ್ನುತ್ತಾರೆ ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ಸ್ನ ಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಸುನಿಲ್ ಸುರೇಶ್. ಸಿಕ್ಕಿರೋದು ಬಹಳ ಇಂಪಾರ್ಟೆಂಟ್. ಈಗ ನಾನು ಆಲ್ಮೋಸ್ಟ್ 30 ವರ್ಷದಿಂದ ಈ ಕಂಪ್ನಿನ ಒಂದು ಸಣ್ಣ ಕಾರ್ ಗ್ಯಾರೇಜ್ ಅಲ್ಲಿ ಸ್ಟಾರ್ಟ್ ಮಾಡಿ ಬರೀ 4 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಮೊನ್ನೆ ಕಂಪ್ನಿ ಲಿಸ್ಟ್ ಮಾಡಿದೀವಿ. ಟ್ರೇಡ್ ಆಗ್ತಾ ಇದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ. ಸುಮಾರು ಒಂದು 2,000 ಜನ ಕೆಲಸ ಮಾಡ್ತಾರೆ. ನಮ್ಮ ಇಟಾಲಿಯನ್ ಡಿಸೈನರ್ಸ್, ಜರ್ಮನ್ ಡಿಸೈನರ್ಸ್ ನಾವು ಈಗ ಕರೆದು ಇಂಡಿಯಾದಲ್ಲಿ ಡಿಸೈನ್ ಮಾಡಿಸಿ ಈ ಪ್ರಾಡಕ್ಟ್ ಡೆವಲಪ್ ಮಾಡ್ತಾ ಇದ್ವಿ. ನನಗೆ ಸುಮಾರು ಎಲ್ಲ ಕಡೆಯಿಂದ ಫ್ರಾಂಚೈಸಿ ಬರುತ್ತೆ, ರಿಕ್ವೆಸ್ಟ್ ಬರ್ತದೆ. ಸುಮಾರು ಜನರ ಹತ್ರ ದುಡ್ಡು ಉಂಟು, ಬಟ್ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ. ಬಿಲ್ಡಿಂಗ್ ಇರುತ್ತೆ, ಬಾಡಿಗೆ ಕೊಡೋಕ್ಕೂ ರೆಡಿ ಇರ್ತಾರೆ, ನಮಗೆ ಫ್ರಾಂಚೈಸಿ ಬೇಕು ಅಂತ ಕೊಡ್ತಾರೆ, ಕೇಳ್ತಾರೆ, ನಾವು ಕೊಡೋದಿಲ್ಲ. ನಾವು ವಿಠ್ಠಲ್ ಅಂತವ್ರನ್ನೇ ನೋಡಿ ಕೊಡೋದು, ಯಾಕಂದ್ರೆ ಇದನ್ನ ಆಂಟ್ರಪ್ರೆನ್ಯೂರ್ ಎಷ್ಟು ಒಳ್ಳೆ ಗ್ರೋತ್ ಮಾಡಿದ್ದಾರೆ ಮಂಗಳೂರಲ್ಲಿ. ಇಂಥವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ನಾವು ಮುಂದೆ ಹೊರಿಬಹುದು. ಅವ್ರಿಗೆ ಏರಿಯಾ, ಟೆರಿಟರಿ ಎಲ್ಲ ಚೆನ್ನಾಗಿ ಗೊತ್ತಿರ್ತದೆ. ಹಾಗಾಗಿ ನಮಗೆ ಬಹಳ ವಿಷನ್ ಇದೆ ಇಲ್ಲಿ. ಐ ಥಿಂಕ್ ದಿಸ್ ಎಂಟೈರ್ ರೀಜನ್ ತುಂಬಾ ಡೆವಲಪ್ ಆಗ್ತಾ ಇದೆ. ಈಗ ನನಗೆ ಮಂಗಳೂರು ಇವತ್ತು ನೋಡಿದ್ರೆ ಬೆಂಗಳೂರು ಒಂದು 15 ವರ್ಷದಿಂದ ಯಾವ ತರ ಇತ್ತು ಆ ತರ ಬಿಲ್ಡಿಂಗ್ಸ್ ಬರ್ತಾ ಇದೆ. ಬೆಂಗಳೂರಲ್ಲಿ ಜಾಗನೇ ಇಲ್ಲ, ಕಾಲಿಡಕ್ಕೆ ಜಾಗ ಇಲ್ಲ, ತುಂಬಾ ಇದಾಗಿದೆ. ನನ್ನ ಪ್ರಕಾರ ಫ್ಯೂಚರ್ ಡೆವಲಪ್ಮೆಂಟ್ ಕರ್ನಾಟಕ ಸ್ಟೇಟ್ ಅಲ್ಲಿ ಮ್ಯಾಂಗ್ಳೂರಲ್ಲಿ ಬಹಳ ಜೋರಾಗುತ್ತೆ. ನೂತನ ವಿಕೆ ಗ್ರೂಪ್ ಸಹಭಾಗಿತ್ವದ ಸ್ಟ್ಯಾನ್ಲಿ ಬೋಟಿಕ್ನ ಸೋಫಾಸ್ ಅಂಡ್ ಮೋರ್ ನೂತನ ಶೋರೂಮ್ 3 ಅಂತಸ್ತಿನ ಕಟ್ಟಡದಲ್ಲಿ ನಿರ್ಮಾಣ ಆಗಿದೆ. ಮಾತ್ರವಲ್ಲದೆ ಇದರಲ್ಲಿ ವಿಕೆ ಗ್ರೂಪ್ನ ಸುಸಜ್ಜಿತ ವಿಕೆ ಕಾರ್ಪೊರೇಟ್ ಕಚೇರಿಯನ್ನು ಶುಭಾರಂಭ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ನ ಮಂಗಳೂರು ಮಣಿಪಾಲ್ ಸೆಂಟರ್ ಚೇರ್ಮನ್ ಸುಪ್ರೀತ್ ಆಳ್ವಾ, ಮಂಗಳೂರು ನಾಯಕ್ ಪೈ ಅಂಡ್ ಅಸೋಸಿಯೇಟ್ಸ್ ಕನ್ಸಲ್ಟಿಂಗ್ ಇಂಜಿನಿಯರ್ ಸುರೇಶ್ ಪೈ, ಪ್ಲಾನ್ಸ್ ಅನ್ಲಿಮಿಟೆಡ್ ಆರ್ಕಿಟೆಕ್ಟ್ಸ್ನ ಪ್ರಿನ್ಸಿಪಾಲ್ ಆರ್ಕಿಟೆಕ್ಟ್ ಚೇತನ್ ಕಾಮತ್, ಗುಲ್ಸನ್ ರಾಯ್ ಆರ್ಕಿಟೆಕ್ಟ್ಸ್ ಇನ್ಕಾರ್ಪೊರೇಟ್ ಸಂಸ್ಥಾಪಕರು ಪ್ರಿನ್ಸಿಪಾಲ್ ಆರ್ಕಿಟೆಕ್ಟ್ ಗುಲ್ಸನ್ ರಾಯ್, ವಿಕೆ ಗ್ರೂಪ್ ಮುಖ್ಯಸ್ಥರಾದ ವಿಠ್ಠಲ್ ಕುಲಾಲ್, ವಿನುತಾ ವಿಠ್ಠಲ್ ಕುಲಾಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.